ಸ್ವಲ್ಪ ಇಮೋಷನ್ ವಿಚಾರದಲ್ಲಿ ವಿವಾದಕ್ಕೆ ಒಳಗಾದದ್ದು, ಇಂಥ ಸಾಮಾಜಿಕ ವಿಷಯದಲ್ಲಿ ನೀವು ಒಳ್ಳೆಯ ಹೆಸರನ್ನು ಕೇಳ್ತಾ ಇದ್ರಿ. ಇಮೋಷನ್ ವಿಷಯಕ್ಕೆ ನಾನು ಕಾಂಟ್ರವರ್ಸಿ ಮಾಡಿದ್ದೇನೆ ಅಂತ ನಾನು ಹೇಳುದಿಲ್ಲ. ನನಗೆ ಯಾವಾಗ ಯಾವುದು ತಪ್ಪು ಅದು ಇಟ್ ಇಸ್, ನೀವು ಅದನ್ನು ಒಪ್ಕೊಳ್ತೀರಾ ಇಲ್ವಾ ಅದು ನಿಮಗೆ ಬಿಟ್ಟಿದ್ದು. ಬಟ್ ನನಗೆ ಯಾವುದು ತಪ್ಪು ಅಂತ ಅನ್ಸಿತ್ತು, ನಾವು ಯಾವತ್ತೂ ಅದನ್ನು ತಪ್ಪೇ ಅಂತ ಹೇಳಿದೆ. ಅದಕ್ಕೆ ಅದರಿಂದ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಜನ ಏನು ಮಾತಾಡ್ತಾರೆ, ಜನ ಏನು ಆಲೋಚನೆ ಮಾಡ್ತಾರೆ, ಖಂಡಿತವಾಗಿ ನಾನು ಆಲೋಚನೆ ಮಾಡಲಿಲ್ಲ. ನಾನು ಹೇಳಬೇಕಾದ್ರೆ ನಾನು ಈ BSW ಆಗಿರ್ಬೋದು, ಬ್ಯಾಚುಲರ್ ಇನ್ ಸೋಷಿಯಲ್ ವರ್ಕ್, ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್, MPhil ಇನ್ ಸೋಷಿಯಲ್ ವರ್ಕ್, ಇದೆಲ್ಲ ನಾನು ರಾಜಕೀಯಕ್ಕೆ ಬರ್ತೇನೆ ಅಂತ ಹೇಳ್ಕೊಂಡು ಮಾಡಿದ್ದವಳು ಅಲ್ಲ. ಜನರ ಸೇವೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಮಾಡಿದ್ದು. ಖಂಡಿತವಾಗಿ ರಾಜಕೀಯ ಏನೋ ನನಗೆ ಒಂದು ಟರ್ನ್ ಸಿಕ್ಕಿತ್ತು, ದೇವರು ಒಂದು ಅವಕಾಶ ಕೊಟ್ಟಿದ್ದಷ್ಟೇ. ಆದರೆ ಜನರ ಸೇವೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಅಜ್ಜ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ನಾವು ನೋಡಿದ್ದೇವೆ ಅವರು ಸಮಾಜ ಸೇವೆ ಮಾಡ್ಕೊಂಡು ಬಂದವರು. ಸೊ ಆಗಿರುವಾಗ ಖಂಡಿತವಾಗಿ ನಾನು ಇಮೋಷ್ನಲ್ ಆಗಿ ಅಂತೂ ಖಂಡಿತ ಇಲ್ಲ. ಯಾಕೆಂದರೆ ಯಾವುದು ನನಗೆ ತಪ್ಪು ಅಂತ ಅನಿಸಿತ್ತು. ಈಗ ನಾನು ಮಾತಾಡಿದ್ದು ನನ್ನ ಪಕ್ಷದಲ್ಲಿ ಇರುವಾಗ ನನ್ನ ವಿರೋಧ ಪಕ್ಷದವರಿಗೆ ನಾನು ಮಾತಾಡೋದು ತಪ್ಪು ಅಂತ ಅನಿಸಿರ್ಬೋದು. ಬಟ್ ನನ್ನ ಹತ್ರ ಯಾವಾಗ ಯಾರು ಎಷ್ಟು ಜನ ಬಂದಿದ್ದಾರೆ ಅದರಲ್ಲಿ ಮಿನಿಮಮ್ 90% ಜನರಿಗೆ ನನ್ನಿಂದ ಕೆಲಸ ಆಗಿದೆ, ಮಾಡಿಕೊಟ್ಟಿದ್ದೇನೆ. ಎಷ್ಟೋ ಯುವಕರಿಗೆ ಕೆಲಸ ಮಾಡಿಕೊಟ್ಟಿದ್ದೇನೆ, ಇನ್ನು ಮುಂದಕ್ಕೂ ಮಾಡಿಕೊಡ್ತೇನೆ.